ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ 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 ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿಯಾಗಿ ಇವತ್ತು ಮದುವೆಗೆ ಹೋಗ್ತಾ ಇದ್ದೇವೆ. ಎರಡು ಮದುವೆ ಉಂಟು. ಒಂದು ಇವರ ಪರಿಚಯ, ಹಾಗೆ ಇನ್ನೊಂದು ನನ್ನ ಫ್ರೆಂಡ್ ಇದು ಸಿಸ್ಟರ್ ಮದುವೆ. ಸೊ ಹಾಗೆ ಇವತ್ತಿನ ಮದುವೆ ಫಂಕ್ಷನಲ್ಲಿ ಏನೇನು ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಲೆಟ್ಸ್ ಎಂಜಾಯ್. ಎಸ್, ನೀವು ಎಷ್ಟರಲ್ಲಿ ಹೋಗ್ತಾ ಇದ್ದೀರಿ? 90 ಅಲ್ಲ 80 ಸ್ಪೀಡ್ ಲಿಮಿಟ್ 80. ಓ, ENH ಇದಾ? Darkest of days, having to heartbreak away. Never let you go, never let me down. Oh, it's been a hell of a ride, driving the edge of a knife. Never let you go, never let me down. Don't you give up, nah, nah, nah. I won't give up, nah, nah, nah. Let me love you, let me love you. Don't you give up, nah, nah, nah. ಉಡುಪಿ ಮದುವೆಗೆ ಬಂದಿದ್ದೇವೆ. ಆ ಉಡುಪಿ ಮದುವೆಗೆ ವಿಶ್ ಮಾಡಿ ಈಗ ನೆಕ್ಸ್ಟು ಒಂದು ಈಗ ಶಾಮಿಲಿಯಲ್ಲಿದ್ದೇವೆ ಪ್ರೆಸೆಂಟ್. ಒಂದು ಮದುವೆ ಮುಗ್ದಿದೆ. ಊಟ ಆಗಿಲ್ಲ. ಊಟ ಇಲ್ಲ ನಿಮ್ಗೆ ಅದು ಕ್ಯಾನ್ಸಲ್. ಇನ್ನು ಊಟಕ್ಕೆ ಕಾರ್ಕಳ ಹೋಗ್ಬೇಕು. ಓಕೆ, ಅಲ್ಲೊಂದು ಮದುವೆ ಅಟೆಂಡ್ ಆಗಬೇಕು. ಓಕೆ, ಈಗ 1 ಗಂಟೆ ಆಯ್ತಲ್ಲ, ಎಷ್ಟು ಹೋಗ್ಬೇಕಾಗತ್ತೆ ಈಗ? ಹೋಗಿ ಊಟ ಮಾಡಲಿಕ್ಕೆ ಫ್ರೆಂಡ್ ಹಾಗೆ ಅಲ್ಲಿ ಹೋಗ್ಬೇಕು. 1 ಅವರ್ ಬೇಕಾಗ್ತದೆ. 1 ಅವರ್ ಅಂದರೆ ನೀವು ಒಂದು 2 o'clock ರೀಚ್ ಆಗ್ತದೆ ಅಲ್ವಾ? ಓಕೆ, ಲೆಟ್ಸ್ ಗೋ ಟು ಕಾರ್ಕಳ. ಬಾಯ್.
ಮಕ್ಕಳದ್ದು ಮದುವೆ ಮುಗಿಸಿದ್ದೇವೆ. ತುಂಬ ಚೆನ್ನಾಗಾಯ್ತಲ್ಲ ಊಟ? ಎರಡು ಮದುವೆ ಮುಗಿಸಿ ಒಂದು ಮದುವೆ ಊಟ ಮಾಡಿದ್ವಿ. ಫೈನಲ್ ಎಲ್ಲ ಮುಗಿತು. ಬಟ್ ಇವತ್ತಿನ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಾಯ್ತು, ಎಂಜಾಯ್ ಮಾಡಿದ್ವಿ. ಒಂಥರ ಕಂಪ್ಲೀಟ್ ಅಂತ ಅನಿಸ್ತುಂಟು. ಪ್ರೆಸೆಂಟ್ ಕಾರ್ಕಳದಲ್ಲಿದ್ದೇವೆ. ಇನ್ನೇನೀಗ ಎರ್ಮಾಳಿಗೆ ಟ್ರಾವೆಲ್ ಮಾಡಬೇಕು. ಫ್ರೆಂಡನ್ನು ಮೀಟ್ ಆದ್ವಿ. ಸೊ ಹಾಗೆಯೇ ತುಂಬ ಖುಷಿ ಆಯಿತು. ಎಸ್, ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಆ್ಯಂಡ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.